ತುಮಕೂರು ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಭೀಮಾಬಾಯಿ ಮಹಿಳಾ ಸ್ವಸಹಾಯ ಅರಕೆರೆ ಕಸಬಾ ಹೋಬಳಿ ಇವರ ಸಹಯೋಗದೊಂದಿಗೆ ಭೀಮಾಬಾಯಿ ಮಹಿಳಾ ಸ್ವಸಹಾಯ ಸಂಘದ ಉದ್ಘಾಟನಾ ಕಾರ್ಯಕ್ರಮ ಮಂಗಳವಾರ ಅರಕೆರೆ ಗ್ರಾಮದ ತೋವಿನಕೆರೆ ರಸ್ತೆ ಬಳಿ ನಡೆಯಿತು. ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ ವೆಂಕಟೇಶ ಸ್ವಾಮಿ ಅವರು ಭೀಮಾಬಾಯಿ ಮಹಿಳಾ ಸ್ವಸಹಾಯ ಸಂಘವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ರಾಮಯ್ಯ, ಸಾಮಾಜಿಕ ಹೋರಾಟಗಾರ ರವಿ ತೊಂಡಗೆರೆ, ಆರ್ಪಿಐ ಪ್ರಧಾನ ಕಾರ್ಯದರ್ಶಿ ಕೆಂಚರಾಜ ಕಲಾಕಾರ್ ಹುಲಿಕುಂಟೆ ಭಾಗವಹಿಸಿದರು. ಇದಲ್ಲದೆ ಆರ್ಪಿಐನ ತುಮಕೂರು ಜಿಲ್ಲಾಧ್ಯಕ್ಷ ನಟರಾಜ್ ಜಿಎಲ್, ಆರ್ಪಿಐನ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಎಎನ್ ಮಂಜುಳಾ ಹಾಗೂ ರೂಪಾ, ನರಸಿಂಹಮೂರ್ತಿ, ಶಿವಣ್ಣ, ರವೀಶ್, ಅನಿಲ್ ಪಟೀಲ್, ವನಜಾಕ್ಷಿ, ಚಂದ್ರಶೇಖರ್, ಪ್ರೇಮಕುಮಾರಿ ಮೊದಲಾದವರು ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದರು. ತಥಾಗತ ಗೌತಮ ಬುದ್ಧ, ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್, ಜಗಜ್ಯೋತಿ ಬಸವಣ್ಣ, ವಿಶ್ವ ಜ್ಞಾನಿ ಮಹಾತ್ಮ ಜ್ಯೋತಿಬಾ ಫುಲೆ, ಕುತ್ಬುಲ್ ರಂಗಾರಾವ್, ಈ ನಾಡಿನ ಹೆಸರಾಂತ ರಾಜ, ಜನಪರ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಬಾಬು ಜಗಜೀವನ್ ರಾಮ್, ಪ್ರೊಫೆಸರ್ ಬಿ ಕೃಷ್ಣಪ್ಪ, ಇವರೆಲ್ಲರ ಪಾದಶರಣಗಳಿಗೆ ನನ್ನ ಪ್ರಥಮ ಪ್ರಣಾಮಗಳನ್ನು ಸಲ್ಲಿಸಿ, ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಅಂಬೇಡ್ಕರ್ ಅವರನ್ನ ಹೆಸರು ಹೇಳ್ತೀವಿ, ಅವರ ದಾರಿಯಲ್ಲಿ ಹೋಗೋದಕ್ಕೆ ಮನಸ್ಸೇ ಮಾಡಲ್ಲ. ಅವರು ಈ ದೇಶಕ್ಕೆ ಸಂವಿಧಾನ ಬರೆದ್ರು, ಸಂವಿಧಾನದ ಆಶಯಗಳನ್ನ ಈಡೇರಿಸಲ್ಲ. ಈ ದೇಶಕ್ಕೆ ಪುರಾತನ ಭಾರತ ದೇಶದ ಒಂದು ಧಮ್ಮವನ್ನ ಕೊಟ್ಟರು, ಅದನ್ನು ಅನುಸರಿಸೋದಿಲ್ಲ. ಭಗವಾನ್ ಬುದ್ಧ ಈ ಜಗತ್ತಿನ ಶ್ರೇಷ್ಠ ಬೆಳಕು, ಆತನ್ನ ನಾವು ಒಪ್ಕೊಳ್ಳಿಲ್ಲ. ಅದಕ್ಕಾಗಿನೇ ಇವತ್ತು ಇಡೀ ಭಾರತ ದೇಶ 75 ವರ್ಷಗಳಾಗಿದೆ ಸ್ವಾತಂತ್ರ್ಯ ಬಂದು, ಇವತ್ತು ಕೂಡ ಎಲ್ಲಾ ರೀತಿಯ ತೊಂದರೆಗಳಲ್ಲಿ ತೊಳಲಾಡ್ತಾ ಇದೆ. ಅದಕ್ಕೆ ನಮಗೆ ಒಂದೇ ದಾರಿ, ಇವತ್ತು ಕೂಡ ನಾವು ಪ್ರಾಮಾಣಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದಾರಿಯಲ್ಲಿ ಹೆಜ್ಜೆ ಹಾಕುವಂತದ್ದೇ ಮುಖ್ಯ ಅಂತ ಹೇಳಿ ಈ ದಿನ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಒಂದು ಸಂಘದ ಸ್ಥಾಪನೆ ಆಗಿದೆ. ಆ ಸ್ಥಾಪನೆಯ ಕಾರ್ಯಕ್ರಮ ಮತ್ತು ನಾಮಫಲಕ ಅನಾವರಣ ಉದ್ಘಾಟನೆ ಮಾಡಿದ್ದೀವಿ, ನಾಮಫಲಕ ಅನಾವರಣ ಮಾಡಿದ್ದೀವಿ. ಈಗ ಈ ಸಂಘದ ಸ್ಥಾಪನೆಯ ಉದ್ದೇಶಗಳನ್ನ ಈಗಾಗಲೇ ಇಲ್ಲೇನ್ ನೀಲಿ ಸಮವಸ್ತ್ರದಲ್ಲಿ ಭಾಗವಹಿಸಿರ್ತಕ್ಕಂಥ ಮಹಿಳೆಯರಿದ್ದಾರೆ, ಅವರ ಕಾರಣಕ್ಕಾಗಿ ಈ ಸಂಘ ಪ್ರಾರಂಭ ಆಗಿದೆ. ನೀಲಿ ಬಣ್ಣದ ಸೀರೆ ತೊಟ್ಟು, ರವಿಕೆ ತೊಟ್ಟು ನಾವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ದಾರಿಯಲ್ಲಿ ಮುಂದೆ ನಡೀತೀವಿ ಅಂತೇಳಿ ಈಗಾಗಲೇ ಪ್ರಮಾಣ ತಗೊಂಡು ಸಂಘ ಪ್ರಾರಂಭ ಮಾಡಿದ್ದಾರೆ. ನೀಲಿ ಅಂದ್ರೆ ಆಕಾಶದಾಗಲದತ್ತ ಸಮಾನತೆ. ಆಕಾಶದ ಕೆಳಗಿರ್ತಕ್ಕಂಥವ್ರು ನೀಲಿ, ಆಕಾಶದ ಕೆಳಗಿರ್ತಕ್ಕಂಥವ್ರು ನಾವೆಲ್ಲರೂ ಸಮಾನರು. ಇಲ್ಲಿ ಜಾತಿ ಬೇಡ, ಧರ್ಮ ಬೇಡ, ಲಿಂಗ ತಾರತಮ್ಯ ಬೇಡ, ಯಾವ ತಾರತಮ್ಯಗಳು ಇರಬಾರ್ದು ಅಂತ ಒಂದು ಭಾರತವನ್ನ ಕಟ್ಟೋದಕ್ಕೆ ನಾವೆಲ್ಲರೂ ತಯಾರಾಗೋಣ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಾಯಿ ಹೆಸರಲ್ಲಿ ಸಂಘ ಕಟ್ಟೋದು ನಾನು ಕಂಡಂಗೆ ಕರ್ನಾಟಕದಲ್ಲಿ ಇದೇ ಪ್ರಥಮ ಅಂತೇಳಿ ಆ ಮಹಿಳೆಯರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಭೀಮಾಬಾಯಿ ಅಂಬೇಡ್ಕರ್ ಹೆಸರು ಭೀಮರಾವ್. ಅಂಬೇಡ್ಕರ್ ಅಸಲಿ ಹೆಸರಲ್ಲ. ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಗುವಾಗಿದ್ದಾಗ ಸ್ಕೂಲಲ್ಲಿ ಓದ್ತಾ ಇರ್ಬೇಕಾದ್ರೆ
ಅವರ ಪಾಂಡಿತ್ಯವನ್ನ ಚಿಕ್ಕಂದಿನಲ್ಲೇ ಗುರುತಿಸಿ ಯಾರು ಒಬ್ಬ ಪಂಡಿತರಿದ್ದಾರೋ ಆ ಪಂಡಿತರ ಮೇಷ್ಟ್ರು, ಆ ಮೇಷ್ಟ್ರು ಕೂಡ ಅವರ ಹೆಸರನ್ನೇ ಇವ್ರಿಗೆ ನೀನು ನನ್ನಂತೆ ನೀನು ಕೂಡ ಪಂಡಿತನಾಗಬೇಕು ಅಂತೇಳಿ ಅಂಬೇಡ್ಕರ್ ಹೆಸರು ಕೊಟ್ಟರು. ತಂದೆ ತಾಯಿ ಇಟ್ಟಂತ ಹೆಸರು ಭೀಮರಾವ್. ಭೀಮಾಬಾಯಿ ಮತ್ತು ರಾಮ್ಜಿ ಸಕ್ಪಾಲ್ ಅವರ ಮಗನಾಗಿ, ಎಷ್ಟನೇ ಮಗ? 14ನೇ ಮಗ. ಆಗಿನ ಕಾಲಕ್ಕೆ ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ 14ನೇ ಮಗ ಅಂತ ಹೇಳಿದ್ರೆ ಅವ್ರ ತಾಕತ್ ಏನಿರ್ಬೋದು ಯೋಚನೆ ಮಾಡಿ. ಇವತ್ತಿನ ಕಾಲಕ್ಕೆ 2-3 ಮಕ್ಕಳಿಗೆ ಸಾಕಾಗ್ಬಿಡ್ತಾರೆ ಎಲ್ಲರೂ ಯುವಕರು. ಇವತ್ತು ಮದುವೆ ಆಗಿರುವಂತವ್ರು 1 ಮಗು 2 ಮಗುಗೆ ತಮ್ಮ ತಾಕತ್ತು ಇಲ್ಲ ಅಂತ ಹೇಳ್ಕೊಂಡ್ಬಿಡ್ತಾರೆ. ಆದ್ರೆ ಆಗಿನ ಕಾಲಕ್ಕೆ ಮಿಲಿಟರಿಯಲ್ಲಿದ್ದಂತ ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಅವರ ತಾಕತ್ತು ಇವತ್ತಿನ ಹೆಂಗಸರಿಗೆಲ್ಲ ಬರಬೇಕು ಅಂತೇಳಿ ನಾನು ಅವರ ಹೆಸರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಸಂಘದ ಎಲ್ಲಾ ವಾರಸದಾರಿಗೆ ಹೇಳ್ತೀನಿ. ಇವೆಲ್ಲರೂ 14 ಮಕ್ಕಳನ್ನ ಇರ್ಬೇಕಂತ ಹೇಳ್ತಾ ಇಲ್ಲ ನಾನು. ಆದ್ರೆ ಎತ್ತರ ಅಂಬೇಡ್ಕರ್ ಆ ರೀತಿಯ ಮಗನನ್ನ ಇರಬೇಕು ಅಂತ ತಾಕತ್ತು ಬರ್ಲಿ ಅಂತೇಳಿ. ಆ ತಾಕತ್ತು ಅಂದ್ರೆ ಮಕ್ಕಳು ಇರ್ತಕ್ಕಂಥ ತಾಕತ್ತಲ್ಲ, ಅಂಬೇಡ್ಕರ್ ರೀತಿಯ ತಾಕತ್ತು ಇರ್ತಕ್ಕಂಥ ಮನುಷ್ಯರನ್ನ, ಹುಡುಗರನ್ನ, ಮಕ್ಕಳನ್ನ ಎತ್ತರ ಈ ದೇಶಕ್ಕೆ, ಈ ಸಮಾಜಕ್ಕೆ ಅನುಕೂಲ ಆಗುತ್ತೆ. ಆ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನದಲ್ಲಿ 3 ಮಹಿಳೆಯರು ಬಹಳ ಮುಖ್ಯ. ತಾಯಿ ಭೀಮಾಬಾಯಿ, ಹೆಂಡತಿ ರಮಾಬಾಯಿ, ತನ್ನ ಗುರು ಸಾವಿತ್ರಿಬಾಯಿ. ಮುಂದಿನ ಊರಲ್ಲಿ ಯಾರಾದ್ರೂ ಒಂದು ಸಂಘ ಮಾಡೋದಿದ್ರೆ ಅದನ್ನ ಇವು ರಮಾಬಾಯಿ ಹೆಸರಲ್ಲಿ ಮಾಡ್ರಿ. ಯಾಕಂದ್ರೆ ಸಾವಿತ್ರಿಬಾಯಿ ಫುಲೆ ಹೆಸರಲ್ಲಿ ಹೊಸಳ್ಳಿಯಲ್ಲಿ ಪ್ರಾರಂಭ ಆಗಿದೆ 1-2 ತಿಂಗಳಿಂದ. ಅದನ್ನ ಸಂಸ್ಥಾಪಕ ಅಧ್ಯಕ್ಷಗಳೆಲ್ಲ ಇಲ್ಲಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಹೊರಟಂತ ಈ ಊರಿನ ಅರಕೆರೆ ಮಹಿಳೆಯರು ನಾವು ಭೀಮಾಬಾಯಿ ಹೆಸರಲ್ಲಿ ಸಂಘ ಮಾಡ್ತೀವಿ, ನಮ್ಗೆ ಅನುಮತಿ ಕೊಡ್ರಿ ಅಂದ್ರೆ ಕೊಟ್ಟಿದ್ದೀವಿ, ಮಾಡಿದ್ದಾರೆ. ಮುಂದಿನ ಹಳ್ಳಿ ಎಲ್ಲಿ ನೀವು ಸಂಘ ಮಾಡ್ತೀರೋ, ಯಾವ ಹಳ್ಳಿಯಲ್ಲಿ ಮಾಡ್ತೀರೋ ಗೊತ್ತಿಲ್ಲ, ಮಾಡೇ ಮಾಡ್ತೀವಿ. ಇದೊಂದು ಪರಂಪರೆ ಪ್ರಾರಂಭ ಆಗ್ಬಿಟ್ಟಿದೆ. ಹೊಸಪಾಳ್ಯ ಅಂತ ಹೇಳಿ ಯಾರೋ ಬಂದಿದ್ದಾರೆ, ಯಾರಾದ್ರು ಎದ್ದೇಳಮ್ಮ. ನೆಕ್ಸ್ಟ್ ನಿಮ್ಮೂರಲ್ಲಿ ರಮಾಬಾಯಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಂಡತಿ, ಪವಿತ್ರವಾಗಿರ್ತಕ್ಕಂಥ ಹೆಂಡತಿ ರಮಾಬಾಯಿ ಹೆಸರು ನಿಮ್ ಸಂಘ ಮಾಡ್ಬೋದಾ? ಒಪ್ಪಿಗೆ ಆಗಿದೆ. ಹೊಸಪಾಳ್ಯದಲ್ಲಿ ನೆಕ್ಸ್ಟ್ ಅದು ಆಗುತ್ತೆ. ಒಂದೂರಲ್ಲಿ ಸಾವಿತ್ರಿಬಾಯಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗುರು, ತಾಯಿ ಹೆಸರಲ್ಲಿ ಅರಕೆರೆ ಅವರ ಧಮ್ಮ ಪತ್ನಿಯಾಗಿರ್ತಕ್ಕಂಥ ರಮಾಬಾಯಿ ಹೆಸರಲ್ಲಿ ಹೊಸಪಾಳ್ಯ. ಗೋಪಾಲ್, ಖಂಡಿತ ಈ 3 ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಬಹಳ ಮಹತ್ತರವಾದಂತಹ ಪಾತ್ರ ವಹಿಸಿರ್ತಕ್ಕಂಥವ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಾಯಿ ಭೀಮಾಬಾಯಿ, ತಂದೆ ರಾಮ್ಜಿ ಸಕ್ಪಾಲ್. ಅವರು ಯಾವುದೋ ಮಿಲಿಟರಿಯಲ್ಲಿ ಒಂದು ಸಾಮಾನ್ಯ ಕೆಲಸದಲ್ಲಿ ಇದ್ದಂತವ್ರು. ಆ ಜನಾಂಗಕ್ಕೆ ಮಹಾರ್ ಜನಾಂಗ, ಇಲ್ಲಿ ಹೊಲೆ ಮಾದಿಗರು ಹೆಂಗೋ ಅಲ್ಲಿ ಮಹಾರ್ ಜನಾಂಗ ಹಂಗೆ. ಆ ಜನಾಂಗಕ್ಕೆ ಬ್ರಿಟಿಷರು ಬರಲಾಗಿ ಈ ದೇಶಕ್ಕೆ ಮಿಲಿಟರಿಯಲ್ಲಿ ಕೆಲಸ ಸಿಗುವಂತ ಅವಕಾಶ ಆಯ್ತು. ಬ್ರಿಟಿಷರು ಬರಲಿಲ್ಲ ಅಂತ ಹೇಳಿದ್ರೆ ಮಹಾರ್ ಜನಾಂಗ ಇಲ್ಲಿ ಒಲೆಮಾದಿಗರ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ, ಅದಕ್ಕಿಂತ ಕೆಟ್ಟದಾಗಿ ಇರ್ತಾ ಇತ್ತು. ಯಾಕೆ ನಾವು ಬ್ರಿಟಿಷರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಧನ್ಯವಾದಗಳು ಹೇಳ್ಬೇಕಂತ ಹೇಳಿದ್ರೆ ಅವರ ಸರ್ಕಾರಿ ನೌಕರಿಯಲ್ಲಿ ನಮಗೆ ನೌಕರಿ ಕೊಟ್ಟರು. ಮೊಟ್ಟ ಮೊದಲನೇದಾಗಿ ಅವರು ಬಂದು ಇಲ್ಲಿ ನಮಗೆಲ್ಲ ಕೂಡ ಶಿಕ್ಷಣ ಕೊಟ್ಟರು. ಆ ಕೊಟ್ಟಿದ್ದಕ್ಕಾಗಿ ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಮಕ್ಕಳನ್ನ ಓದಿಸಿದ್ರು. ಆ ಮಕ್ಕಳನ್ನ ಹೆತ್ತಂತ ತಾಯಿ ಭೀಮಾಬಾಯಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೇ ತೊಂದರೆ ಇದ್ರು ಅವ್ರನ್ನ ಶಾಲೆ ಕಳಿಸೋದು ನಿಲ್ಲಿಸಿಲ್ಲ. ನೀವು ಭೀಮಾಬಾಯಿಗಳಾಗಿ ನಿಮ್ಮ ಮಕ್ಕಳನ್ನ ಎಷ್ಟೇ ಕಷ್ಟ ಆಗ್ಲಿ ಅಂಬೇಡ್ಕರ್ ರೀತಿಯಲ್ಲಿ ಅಮೆರಿಕ, ಲಂಡನ್, ಬೇರೆ ಬೇರೆ ದೇಶಗಳಲ್ಲಿ ನಿಮ್ಮ ಮಕ್ಕಳು ಓದೋ ರೀತಿಯಲ್ಲಿ ನೀವು ಪ್ರಾರಂಭ ಮಾಡಿದ್ರೆ ನೀವು ಸಂಘ ಕಟ್ಟಿದ್ದಕ್ಕೆ ಸಾರ್ಥಕ. ಮಾಡ್ತೀರೇನ್ರವ? ಕಳಿಸಿರೋ ಇಲ್ಲ?
ಭೀಮಾಬಾಯಿ ಹೆಸರಿಟ್ಕೊಂಡು ಸಂಘ ಮಾಡಿದ್ದಕ್ಕೆ ಭೀಮಾಬಾಯಿ ಮಾಡಿದ ಕೆಲಸ ಮಾಡ್ಲೇಬೇಕಲ್ಲ ನೀವು. ಸಾವಿತ್ರಿಬಾಯಿ ಫುಲೆ ಕೆಲಸ ಮಾಡಿದಕ್ಕೆ ಅವ್ರು ಸಾವಿತ್ರಿಬಾಯಿ ಫುಲೆ ಕೆಲಸ ಇಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಸಂಘದ ರೀತಿಯಲ್ಲೇ ಮತ್ತೊಂದು ಸಂಘವನ್ನು ಇಲ್ಲಿ ಪ್ರಾರಂಭ ಮಾಡಿಸಿದ್ದಾರೆ. ನೀವು ಭೀಮಾಬಾಯಿ ಸಾವಿತ್ರಿಬಾಯಿ ಇಬ್ಬರು ಸೇರ್ಕೊಂಡು ರಮಾಬಾಯಿ ಸಂಘ ಕಟ್ಟಬೇಕು ಹೊಸಪಾಳ್ಯದಲ್ಲಿ. ಇದು ಹಿಂಗೇ ಹೋಗ್ತಾ ಹೋಗ್ತಾ 100 ಸಂಘ ಈ ರೀತಿ ತುಮಕೂರು ಜಿಲ್ಲೆಯಲ್ಲಿ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ಇಡೀ ದೇಶಕ್ಕೆ ನೀವು ಮಾದರಿ ಪ್ರಜೆಗಳಾಗಿ ಮಹಿಳೆಯರಾಗಿ ಈ ಸಮಾಜವನ್ನ ಪರಿವರ್ತನೆ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿ ಇರ್ತೀರ ಅಂತ ಹೇಳಿ ನಿಮ್ಮೆಲ್ಲರಿಗೂ ಅಭಿನಂದನೆ ಹೇಳ್ತೀನಿ. ಇದು ಸಾಮಾನ್ಯದ ಕೆಲಸ ಅಲ್ಲ. ನಾವು ಸರಸ್ವತಿನ ಪೂಜೆ ಮಾಡಿದೀವಿ, ಲಕ್ಷ್ಮೀನ ಪೂಜೆ ಮಾಡಿದೀವಿ, ಗಂಗಮ್ಮನ ಪೂಜೆ ಮಾಡಿದೀವಿ, ಹುಲಿಗೆ ಅಮ್ಮನ ಪೂಜೆ ಮಾಡಿದ್ದೀವಿ, ಪಟ್ಟದಮ್ಮನ ಪೂಜೆ ಮಾಡಿದ್ದೀವಿ, ಸಪ್ಲಮ್ಮನ ಪೂಜೆ ಮಾಡಿದ್ದೀವಿ, 100 ಕೋಟಿ ದೇವರನ್ನ ಪೂಜೆ ಮಾಡಿದ್ದೀವಿ ಇಲ್ಲ. ಲಕ್ಷ್ಮೀನ ಪೂಜೆ ಮಾಡಿದಕ್ಕೆ ನಿಮ್ಗೆ ಏನಾದ್ರೂ ಕಾಸು ಸಿಗ್ತಾ ಹೇಳಿ? ಸರಸ್ವತಿನ ಪೂಜೆ ಮಾಡಿದಕ್ಕೆ ನಿಮ್ಗೆ ಏನಾದ್ರೂ ಓದ್ ಸಿಗ್ತಾ? ಪಾರ್ವತಿನ ಪೂಜೆ ಮಾಡಿದಕ್ಕೆ ನಿಮ್ಗೆ ಏನಾದ್ರೂ ತಾಕತ್ ಶಕ್ತಿ ಬಂತ? ಅವೆಲ್ಲ ಬಂದಿರೋದು ಭೀಮಾಬಾಯಿ ಮತ್ತು ರಾಮ್ಜಿ ಸಕ್ಪಾಲ್ ಅವರ ಮಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಅನ್ನೋದನ್ನ ನೀವೆಲ್ಲರೂ ಮರೆಯಬಾರದು. ನೀವತ್ತು ಸಾರ್ವಜನಿಕವಾಗಿ ಕೂತು ಸಭೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಅದಿರ್ಲಿಲ್ಲ, 100 ವರ್ಷದಿಂದ ಇರಲಿಲ್ಲ. ಕೆಲವು ಹಳ್ಳಿಗಳಲ್ಲಿ ಇವತ್ತೂ ಇಲ್ಲ. ಇವತ್ತು ನೀವು ವೀರ ವನಿತೆಯರಾಗಿ ಒನಕೆ ಓಬವ್ವ ರೀತಿಯಲ್ಲಿ, ರಾಣಿ ಚೆನ್ನಮ್ಮ ರೀತಿಯಲ್ಲಿ ಬೀದಿಗೆ ಬಂದಿದ್ದೀರಿ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಗೆ ಕೊಟ್ಟಿರ್ತಕ್ಕಂಥ ವರ ಅಂತ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಂಪರೆಯನ್ನ ಮುಂದುವರಿಸೋದಕ್ಕೆ ಸಂಘ ಮಾಡಿದ್ರಿ. ಸಂಘ ಮಾಡ್ಕೊಳ್ರಿ. ಸಂಘ ಮಾಡಕ್ಕೆ 20 ಜನ ಬೇಕು ಅಂತ ಕಾನೂನು ಇರಬಹುದು, ಇದ್ರೆ ಕಡಿಮೆನೂ ಇರ್ಬೋದು. ನೀವೊಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ತೀರಿ, ವಾರಕ್ಕೊಂದ್ಸಲನೋ ತಿಂಗಳು ಒಂದ್ಸಲನೋ ನಿಮ್ಮ ಕೈಲಾದಷ್ಟು ಹಣ ಹಾಕ್ತೀರಿ, ಸಂಘನ ಅಭಿವೃದ್ಧಿ ಪಡಿಸ್ತೀರಿ. ಬೆಳೆಸಿ ಒಂದು ದಿವಸ ಅಧ್ಯಕ್ಷರಾದವರು ಹಣಕ್ಕಾಗಿ ಕಿತ್ತಾಟ ಪ್ರಾರಂಭ ಮಾಡ್ಬಿಡ್ತಾರೆ. ಇದೇ ಆಗಿರೋದು ಎಲ್ಲ ಕಡೆ. ಯಾರಾದ್ರೂ MLA ಬರಕ್ಕೆ ನಮ್ಮ ಸಂಘಕ್ಕೆ ದುಡ್ಡು ಕೊಡ್ರಿ ಯಾಕಂತ ತಿನ್ನೋದಕ್ಕೆ. ಯಾರೋ ಕೌನ್ಸಿಲರ್ ಬಂದ್ರು, ಜಿಲ್ಲಾ ಪಂಚಾಯತ್ ಮೆಂಬರ್ ಬಂದ್ರು, ಮಂತ್ರಿ ಬಂದ್ರೆ ಈ ಸಂಘಕ್ಕೆ ದುಡ್ಡು ಕೊಡ್ರಿ, ನಾವು ಕಿತ್ತಾಡಿ ತಿಂದಾಕಿ ಮುಗಿಸಾಕ್ಬಿಡ್ತೀವಿ ಸಂಘ ಅಂತ ಆಗಿರುವಂತದ್ದು. ಮೋಟಮ್ಮ ಅವರು ಇಂಥ ಸಂಘಗಳು ಮಾಡಿ ತುಮಕೂರಲ್ಲೇ ಬಹಳ ಇತಿಹಾಸ ನಿರ್ಮಾಣ ಮಾಡುದು. ಸೋನಿಯಾ ಗಾಂಧಿನ ಕರ್ಕೊಂಡ್ಬಂದು ಆ ಸಂಘಗಳು ಎಲ್ಲಿದ್ದಾವೆ? ನಿಜ ತಾನೆ? ನೀವೆಲ್ಲರೂ ಭಾಗಿಯಾಗಿರ್ಬೇಕು, ಮಕ್ಕಳಿರ್ಬೋದು ಆ ಸಂದರ್ಭಕ್ಕೆ. ನಾನು ಯಾಕೆ ಈ ಮಾತನ್ನ ಒತ್ತಿ ಹೇಳ್ತಾ ಇದ್ದೀನಿ? ಈ ಸಂಘ ಯಾವುದೇ ಕಾರಣಕ್ಕೂ ಬಾಗಿಲು ಮುಚ್ಚಬಾರದು. ಮಾಮೂಲಿ ಮನುಷ್ಯರು ಮಾಡಿರುವಂತಹ ಸಂಘ ಏನ್ ಬೇಕಾದ್ರೂ ಆಗೋಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಖುದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜನ್ಮ ಕೊಟ್ಟಂತ ತಾಯಿ ಹೆಸರಲ್ಲಿ ನೀವು ಇವತ್ತು ಸಂಘ ಮಾಡಿದ್ದು ಯಾವುದೇ ಕಾರಣಕ್ಕೂ ನಿಲ್ಲಬಾರದು. ನಿಲ್ಲಿಸ್ತೀರೇನಮ್ಮ? ಪಕ್ಕನಾ? ಪ್ರಮಾಣ ಮಾಡ್ತಾ ಇದ್ದೀನಿ, ನಾಳೆ ನೋಡ್ರಿ ಒಳ್ಳೇದಾಗಲ್ಲ. ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಇಲ್ಲೇನಾದ್ರೂ ಅಭಿವೃದ್ಧಿ ಕೆಲಸ ಆದಾಗ ಅದನ್ನ ಸಮವಾಗಿ ನೀವು ಹಂಚ್ಕೋಬೇಕಷ್ಟೇ. ಯಾವುದೋ ಬ್ಯಾಂಕ್ ಸಾಲ ತರ್ತೀರಿ, ಅಧ್ಯಕ್ಷ ಆದವರು, ಕಾರ್ಯದರ್ಶಿ ಆದವರು, ಟ್ರೆಜರರೇ ತಿನ್ನಬಾರ್ದು. ಸದಸ್ಯರಿದಾರಲ್ಲ, ಇನ್ನು 10-15 ಜನ ಇದಾರೆ, ಅವ್ರಿಗೂ ನಾವೇನಾದ್ರೂ ಮಾಡ್ಕೊಡು. ಮೊದಲು ಆ ಕೆಲಸ ಮಾಡಿ. ಈ ಸಂಘ ಮಾಡಬೇಕಾದ್ರು ಬೇಕಾದಷ್ಟಿದಾವೆ, ಅದನ್ನ ಮತ್ತೊಂದು ದಿವಸ ಹೇಳ್ತೀನಿ. ನೀವು ಇವತ್ತು ಈ ದಿನ ನಿಮ್ಮ ಇತಿಹಾಸದಲ್ಲಿ, ಅರಕೆರೆ ಇತಿಹಾಸದಲ್ಲಿ ನೀವು ದಾಖಲಿಸಬೇಕಾಗಿರ್ತಕ್ಕಂಥ ಬಹಳ ದೊಡ್ಡ ಕೆಲಸ ಏನಂತ ಹೇಳಿದ್ರೆ, ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು ನಿಮ್ಮ ಮಕ್ಕಳು, ದೊಡ್ಡ ದೊಡ್ಡ ರಾಜಕಾರಣಿಗಳಾಗಬೇಕು. ಅರಕೆರೆಗೆ ಅಷ್ಟೇ ಸೀಮಿತ ಆಗ್ಬೇಡ್ರಿ. ಅರಕೆರೆಯಲ್ಲಿ ಇದ್ರೆ ಉದ್ಧಾರ ಆಗಲ್ಲ ನೀವು. ಆದ್ರೆ ಊರನ್ನ ಮರಿಬಾರ್ದು, ನಿಮ್ಮ ಹುಟ್ಟೂರನ್ನ ಮರಿಬಾರ್ದು. ಇಂಥ ದೊಡ್ಡ ಮನುಷ್ಯ ಒಬ್ಬ ಪ್ರಧಾನಿ ಆಗಿದ್ದಾನೆ, ಒಬ್ಬ ಮುಖ್ಯಮಂತ್ರಿ ಆಗಿದ್ದಾನೆ, ಅರಕೆರೆ ಗ್ರಾಮದವನು ಅಂದ್ರೆ ಆ ಊರಿಗೆ ಹೆಸರು ಬರುವಂತದ್ದು. ಆ ಊರಿಗೆ ಹೆಸರು ತರ್ತಕ್ಕಂಥ ಕೆಲಸ ಈ ಸಂಘದ ಮೂಲಕ ಮಾಡ್ರಿ. ಬರೀ ಚಂದ ವಸೂಲಿ ಮಾಡೋದು, ನೀವು ಸಾಲ ಕೊಡೋದು, ಸಾಲ ವಸೂಲಿ ಮಾಡೋದು ಇಷ್ಟಕ್ಕೆ ಸೀಮಿತ ಆಗ್ಬೇಕು. ಭೀಮಾಬಾಯಿ ಹೆಸರಂತ ಇಟ್ಕೊಂಡಿದ್ದಾದ್ಮೇಲೆ, ಸಾವಿತ್ರಿಬಾಯಿ ಫುಲೆ ಹೆಸರಂತ ಇಟ್ಕೊಂಡಿದ್ದಾದ್ಮೇಲೆ, ಅಥವಾ ರಮಾಬಾಯಿ ಹೆಸರು ಇಟ್ಕೊಂಡಿದ್ದಾದ್ಮೇಲೆ ನೀವು ಸಮಾಜಕ್ಕೆ
ನಿಮ್ಮಿಂದ ಏನು ವಾಪಸ್ ಕೊಡಕ್ಕಾಗತ್ತೋ ಅದು ಸಾಧ್ಯ ಆಗ್ಬೇಕು. ಪೇ ಬ್ಯಾಕ್ ಟು ಸೊಸೈಟಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುವಂಥದ್ದು. ನಾವು ನಮ್ಮ ಋಣವನ್ನ ಸಂದಾಯ ಮಾಡೋದಕ್ಕಾಗಿ ಒಂದು ವೇದಿಕೆ ಬೇಕು, ಅದೇ ಭೀಮಾಬಾಯಿ ಸ್ವಸಹಾಯ ಸಂಘ ಅಂತೇಳಿ ನೀವು ಮನಸ್ಸು ಮಾಡ್ಕೊಳ್ಳ. ಉಳಿದಂಗೆ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಸಂಘಗಳು, ರಾಜಕೀಯ ಪಕ್ಷಗಳು, ಧಮ್ಮದ ಸಂಘಗಳು ಬೇಕಾದಷ್ಟಿದಾವೆ. ಆಮೇಲೆ ಈಗ ಸದ್ಯಕ್ಕೆ ನಿಮ್ಮ ಸಂಘಕ್ಕೆ ಹೆಸರು ಬರುವಂತ ಕೆಲಸ ನೀವು ಮಾಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚು ಮಾತಾಡೋಲ್ಲ. ಇನ್ನೂ ಸ್ನೇಹಿತರು ಮಾತಾಡೋರಿದ್ದಾರೆ. ನಮ್ಮ ಈ ವೇದಿಕೆಯಲ್ಲಿ ತುಮಕೂರು ಜಿಲ್ಲೆಗೆ ಬಹಳ ದೊಡ್ಡ ಸಾಹಿತಿಯವರು, ಹಾಗೇನೆ ಯಾರು ರಾಮಾಯಣವರು, ಹಾಗೇನೆ ಬಿಜೆಪಿಯ ಯುವ ಮುಖಂಡ ಸ್ನೇಹಿತರಾಗಿರ್ತಕ್ಕಂಥ ರವೀಶ್ ಅವರಿದ್ದಾರೆ. ಇನ್ನು ಅನೇಕ ಸ್ನೇಹಿತರು ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಜಡ್ಪಿ ಆಗ್ಬೋದು, ತಾಲೂಕ್ ಪಂಚಾಯತಿ ಆಗ್ಬೋದು, ಗ್ರಾಮ ಸಮಿತಿ ಆಗ್ಬೋದು, ಇಂಥವು ಎಲ್ಲ ಸದಸ್ಯರೆಲ್ಲ ಇಲ್ಲಿ ಆಯ್ಕೆ ಆಗಿರುವಂತವ್ರು, ವಿವಿಧ ಜನಾಂಗಗಳ ಯುವ ಮುಖಂಡರು ಎಲ್ಲರೂ ಇದ್ದೀರಿ. ನಮ್ಗೆ ಬಹಳ ಖುಷಿ ಆಗೋದೇನಂತ ಹೇಳಿದ್ರೆ, ಭೀಮಾಬಾಯಿ ಒಬ್ಬ ದಲಿತ ಜನಾಂಗದ ಮಹಿಳೆ ಅಂತೇಳಿ ಎಲ್ಲಾ ಜಾತಿಯವರನ್ನು ಒಟ್ಟಿಗೆ ಸೇರಿಸಿದ್ರಲ್ಲ, ಅದೇ ನಿಮ್ಗೆ ದೊಡ್ಡ ತಾಕತ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ಲರನ್ನೂ ಸೇರಿಸಿದ್ರಿ, ಇದಾಗ್ಬೇಕು. ಮೊದಲಿಂದಲೂ ನಮ್ಮನ್ನ ಸಮಾಜನ ವಿಭಜನೆ ಮಾಡಿ ನೋಡ್ತಾ ಇದ್ರು. ಆದ್ರೆ ಅಂಬೇಡ್ಕರ್ ಹೆಸರಲ್ಲಿ, ಭೀಮಾಬಾಯಿ ಹೆಸರಲ್ಲಿ, ಸಾವಿತ್ರಿಬಾಯಿ ಫುಲೆ ಹೆಸರಲ್ಲಿ ಮಾಡತಕ್ಕಂತ ಸಂಘ ಸಮಾಜವನ್ನ ಒಡಿತಕ್ಕಂಥದ್ದಾಗಬಹುದು, ಸಮಾಜವನ್ನ ಒಕ್ಕೂಟ ಮಾಡತಕ್ಕಂಥ ಕೆಲಸ ಆಗ್ಬೇಕು, ಒಗ್ಗಟ್ಟು ಮಾಡತಕ್ಕಂಥ ಕೆಲಸ ಆಗ್ಬೇಕು. ಆ ಕೆಲಸವನ್ನ ಇವತ್ತಿನ ಈ ಸಂಘದ ಮೂಲಕ ಮಾಡಿದ್ದೀರಿ ಅಂತೇಳಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲಾ ಜಾತಿ ಜನಾಂಗಗಳನ್ನ ಸೇರಿಸ್ಕೊಂಡು, ಇದಕ್ಕೆ ಯಾವುದೇ ರಾಜಕೀಯ ಬಣ್ಣ ಬೇಕಾಗಿಲ್ಲ. ಬಿಜೆಪಿಯವರು ಬೇಡವಾ ಅಂಬೇಡ್ಕರ್, ಕಾಂಗ್ರೆಸ್ನವ್ರು ಬೇಡವಾ, JDSನವ್ರು ಬೇಡವಾ, ಎಲ್ರಿಗೂ ಬೇಕು ಅಂಬೇಡ್ಕರ್. ಅಂಬೇಡ್ಕರ್ ಸಂದೇಶ ಅಂತ ಹೇಳಿದ್ರೆ ನೀವು ಎಲ್ಲರೂ ನೋಡ್ತಾ ಇದ್ದೀರಿ, ಟಿವಿ ಸೀರಿಯಲ್ ನೋಡ್ತಾ ಇದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಹೇಗಿತ್ತು ಅಂತ ಅರ್ಥ ಮಾಡ್ಕೊಂಡಿದ್ದಾದ್ಮೇಲೆ ಎಲ್ಲಾ ಜಾತಿಯವ್ರಿಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಪ್ರೀತಿ ಬರ್ತಾ ಇದೆ. ದಲಿತ ಸಂಘಗಳು ಎಷ್ಟೇ ಹೇಳಿದ್ರು ಅರ್ಥ ಆಗ್ಲಿಲ್ಲ, ಬೀದಿಯಲ್ಲಿ ಘೋಷಣೆ ಹಾಕಿದ್ರು ಅರ್ಥ ಆಗ್ಲಿಲ್ಲ. ಆದ್ರೆ ಒಂದು ಟಿವಿ ಸೀರಿಯಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಂತ ಕಷ್ಟಗಳನ್ನ ನೋಡಿ ಆ ತಾಯಿಗೆ ಎಲ್ಲರೂ ಧನ್ಯವಾದಗಳು ಹೇಳ್ತಾ ಇದ್ದಾರೆ. ಇವತ್ತು ಭೀಮಾಬಾಯಿಗೆ ಎಲ್ಲರೂ ಧನ್ಯವಾದಗಳು ಹೇಳ್ತಾ ಇದ್ದಾರೆ. ಯಾರು ಜಾತಿವಾದವನ್ನ ಎತ್ತಿಡಿದ್ರು ಅವರಲ್ಲಿ ಪರಿವರ್ತನೆ ಆಗ್ತಾ ಇದೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೊಡ್ಡ ಕೊಡುಗೆ ಸಮಾಜಕ್ಕೆ. ಅದನ್ನ ಅರ್ಥ ಮಾಡ್ಕೊಳ್ಳೋದ್ರ ಭಾರತ ದೇಶ ಸ್ವಲ್ಪ ಹಿನ್ನಡೆ ಆಯ್ತು. ಅದಕ್ಕೆ ಇತಿಹಾಸದಲ್ಲಿ ಕಾರಣಗಳಿವೆ, ನಾನಾ ಕಾರಣಗಳಿವೆ. ಅಂತಿಮವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಅರ್ಥ ಮಾಡ್ಕೊಳ್ತಕ್ಕಂತ ದಿನ ಬಂದೇ ಬರುತ್ತೆ ಅಂತ ಹೇಳಿ ಅವತ್ತು ಇತಿಹಾಸದಲ್ಲಿ ಹೇಳಿದ್ದು. ಅದು ಇವತ್ತು ಆಗ್ತಾ ಇದೆ. ನಮ್ಮ ಭಾರತ ದೇಶದ ಜನ 70 ವರ್ಷಗಳ ಕಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅರ್ಥನೇ ಮಾಡ್ಕೊಳ್ಳಿಲ್ಲ, ಭಗವಾನ್ ಬುದ್ಧನ ಅರ್ಥ ಮಾಡ್ಕೊಳ್ಳಿಲ್ಲ. ಅರ್ಥ ಆಗದೆ ಇರೋ ರೀತಿಯಲ್ಲಿ ನಟನೆ ಮಾಡ್ಕೊಂಡು ಬಂತು ನಮ್ಮ ಸಮಾಜ. ಆದ್ರೆ ಬೇರೆ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು. ಲಂಡನ್ ನಲ್ಲಿ ಒಂದು ಟಿವಿ ಇಂಟರ್ವ್ಯೂ ಮಾಡಿ ಯಾರು ಭಾರತ ದೇಶದ ಶ್ರೇಷ್ಠ ನಾಯಕ ಅಂತೇಳಿ ಒಂದು ಸಮೀಕ್ಷೆ ಮಾಡಿದಾಗ ಭಾರತ ದೇಶದ ಪ್ರಜೆಗಳೇ ಹೇಳಿದ್ರು. ಇಂದಿರಾ ಗಾಂಧಿ ಹೆಸರು ಹೇಳಿದ್ರು, ರಾಜೀವ್ ಗಾಂಧಿ ಹೆಸರು ಹೇಳಿದ್ರು, ನೆಹರು ಹೆಸರು ಹೇಳಿದ್ರು, ಯಾರ್ಯಾರಾದ್ರೂ ಎಲ್ಲರೂ ಹೇಳಿದ್ರು. ಅವ್ರು ಎಲ್ರಿಗಿಂತ ಶ್ರೇಷ್ಠ ನಾಯಕ, ದಿ ಗ್ರೇಟೆಸ್ಟ್ ಲೀಡರ್ ಆಫ್ ಇಂಡಿಯಾ ಈಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಟಿವಿ ಹೇಳಿದ್ರು. CNN ಅಂಡ್ IB TV, ನಮ್ಮ ಟಿವಿಗಳಿದ ಒಂದು ಹೇಳಲಿಲ್ಲ, ಮಾತನ್ನ ಒಂದು ಹೇಳಲಿಲ್ಲ. ಈಗೇನ ಪಾಪ ನಮ್ಮ ಹುಣಸೂರು ರಾಘವೇಂದ್ರ ಆ ಟಿವಿ ಸೀರಿಯಲ್ ಹಾಕಿ ಎಲ್ರಿಗೂ ಅರ್ಥ ಮಾಡಿಸ್ತದ. ಕೊಲಂಬಿಯಾ ಯೂನಿವರ್ಸಿಟಿ, ಅಮೆರಿಕಾ ಕೊಲಂಬಿಯಾ ಯೂನಿವರ್ಸಿಟಿ ಒಂದು ಸಮೀಕ್ಷೆ ಮಾಡುತ್ತೆ. ಜಗತ್ತಲ್ಲಿರ್ತಕ್ಕಂಥ 100 ಶ್ರೇಷ್ಠ ಯೂನಿವರ್ಸಿಟಿಗಳು, ವಿಶ್ವವಿದ್ಯಾಲಯಗಳಲ್ಲಿ ಶ್ರೇಷ್ಠ 100 ವಿದ್ವಾಂಸರನ್ನ ಪಟ್ಟಿ ಮಾಡುತ್ತೆ. ವಿಶ್ವ ಶ್ರೇಷ್ಠ ವಿದ್ವಾಂಸರು, ದಿ ಗ್ರೇಟೆಸ್ಟ್ ಇಂಟೆಲೆಕ್ಚುಯಲ್ಸ್ ಆಫ್ ದಿ ವರ್ಲ್ಡ್ ಯಾರು ಅಂತ ಪಟ್ಟಿ ಮಾಡುತ್ತೆ. ಜಗತ್ತಲ್ಲಿರ್ತಕ್ಕಂಥ 100 ಶ್ರೇಷ್ಠ ವಿಶ್ವವಿದ್ಯಾಲಯಗಳಲ್ಲಿರ್ತಕ್ಕಂಥ 100 ಜನ ಪಟ್ಟಿ ಮಾಡಿ ನಂಬರ್ 1ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಕೊಲಂಬಿಯಾ ಯೂನಿವರ್ಸಿಟಿ ಹೇಳ್ತದೆ.
ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿ ಡೆಲ್ಲಿನೂ ಹೇಳಲ್ಲ, ಗುಲ್ಬರ್ಗ ಎಲ್ಲ ಯಾವುದೂ ಹೇಳಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವಜ್ಞಾನಿ ಅಂತ ಹೆಸರು ಕೊಟ್ಟಿದ್ದು ನಮ್ಮ ದೇಶದವರಲ್ಲ. ಯಾರು ಹೇಳ್ರಿ? ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಆಫ್ ದಿ ವರ್ಲ್ಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಜ್ಞಾನಿ ಅಂತ ಹೇಳ್ತಾರೆ. ಅವರ 126ನೇ ಜಯಂತಿ ಸಂದರ್ಭದಲ್ಲಿ ಅವರ ಪಾಪ್ಯುಲಾರಿಟಿ ಬೆಳೀತಾ ಇರೋದನ್ನ ನೋಡಿ, ಅವರ ಇತಿಹಾಸವನ್ನ ಅಧ್ಯಯನ ಮಾಡಿ ವಿಶ್ವಸಂಸ್ಥೆ ಅವರಿಗೆ ವಿಶ್ವಜ್ಞಾನಿ ಅಂತೇಳಿ ಪಟ್ಟ ಕಟ್ಟಿತು. ನಮ್ಮ ಭಾರತ ದೇಶದವರು ಕರೀಲೇ ಇಲ್ಲ. ಭಾರತ ರತ್ನ ಕೊಡೋದಕ್ಕೂ ಕೂಡ ಬಹಳ ಒದ್ದಾಡಿದ್ರು. ಬಹಳ ವರ್ಷಗಳ ನಂತರ ಅಂದ್ರೆ ಬೇರೆ ದೇಶದವರು ಅಂಬೇಡ್ಕರ್ ತಾಕತ್ತೇನೋ, ಅವರ ಪಾಂಡಿತ್ಯ ಏನೋ, ಅವರ ನಾಯಕತ್ವ ಏನೋ ಅಂತ ಅರ್ಥ ಮಾಡ್ಕೊಂಡಿದ್ದು ಅವ್ರು ಹೇಳಿದ್ದಾದ್ಮೇಲೆ ನಮ್ಮ ದೇಶದವ್ರು ಪಾಠ ಬರ್ತಾರೆ. ಇವತ್ತು ಟಿವಿ ಅವರು ಹೇಳ್ತಾ ಇದಾರೆ, ಆಗ್ತಾ ಇದಾರೆ. ಭೀಮಾಬಾಯಿಗಳೇ, ನಿಮ್ಗೆ ಹೇಳ್ತಾ ಇರೋ ಮಾತಿದು, ಅಂಬೇಡ್ಕರ್ ಅಂದ್ರೆ ನೀವು ಮಾಡಿರುವಂತ ಸಂಘ ಸಾಮಾನ್ಯ ಸಂಘ ಅಲ್ಲ. ಅದು ಯಾವ ದುರ್ಗಾ ಮಾತೆಗೂ ಏನು ಕಡಿಮೆ ಇಲ್ಲ. ಅದು ಇದನ್ನ ಅರ್ಥ ಮಾಡ್ಕೊಂಬಳಿ ದಯಮಾಡಿ. ಕನಕದಾಸ ಶ್ರೇಷ್ಠ ಸಂತರು, ಕುವೆಂಪು ಶ್ರೇಷ್ಠ ಸಾಹಿತಿ, ಬಸವಣ್ಣ ಶ್ರೇಷ್ಠ ಸುಧಾರಕ, ಇಂಥವರೆಲ್ಲರೂ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧನ ಅನುಯಾಯಿಗಳಾಗಿ ಇವತ್ತು ಪ್ರಪಂಚದಲ್ಲಿ ಕಾಣ್ತಾ ಇರೋದಕ್ಕೆ ಭೀಮಾಬಾಯಿ ಅವತ್ತು ಮಾಡದಂತ ಕಷ್ಟದ ಜೀವನ ಅನ್ನೋದನ್ನ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಅಂತ ಇತಿಹಾಸವನ್ನ ನೀವು ಅರಕೆರೆಯಲ್ಲಿ ಇವತ್ತು ಹುಟ್ಟಾಕಿದ್ರಿ, ಎಲ್ಲಾ ಜಾತಿ ಜನಾಂಗದವ್ರನ್ನ ಸೇರಿಸಿ. ನಾನು ಬಹಳ ಹೆಮ್ಮೆ ಇದೆ. ಹೀಗಾಗಿ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಕಾರ್ಯಕ್ರಮ ಏನ್ ನಡೀತಾ ಇದೆ, ಭೀಮಾಬಾಯಿ ಹೆಸರಲ್ಲಿ ನಾವು ಅಂಬೇಡ್ಕರ್ ಹೆಜ್ಜೆಯಲ್ಲಿ ನಾವು ಹೆಜ್ಜೆ ಹಾಕ್ತೀವಿ. ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಎಲ್ಲ ಇದಾವೆ. ನನಗೆ ಬಹಳ ಖುಷಿ ಆಗೋದೇನಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಬಿಜೆಪಿ ಜೊತೆಗೆ ನನಗೆ ಭಿನ್ನಾಭಿಪ್ರಾಯ ಇದೆಯೋ ಇಲ್ಲವೋ ಬೇರೆ ಪ್ರಶ್ನೆ. ಆದರೆ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮಾರಕಗಳನ್ನ ಇಂದಿನ ಯಾವ ಪ್ರಧಾನಮಂತ್ರಿನೂ ಮಾಡಿಲ್ಲ. ಇದು ನಾನು ಮನಸ್ಪೂರ್ವಕವಾಗಿ ಅವ್ರನ್ನ ಅಭಿನಂದಿಸ್ತೀನಿ. ಬೇರೆ ಏನೇ ಅನ್ಕೋಬಹುದು ನನಗೆ ಅದ್ರ ಬಗ್ಗೆ ಏನು. ಆದ್ರೆ ಲಂಡನ್ ನಲ್ಲಿ 42 ಕೋಟಿ ಖರೀದಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದ್ತಾ ಇದ್ದಂತ ಸ್ಥಳವನ್ನ ಸ್ಮಾರಕ ಮಾಡಿದ್ರು. ಡೆಲ್ಲಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಸವಾಗಿದ್ದಂತ ಮನೆಯನ್ನ ಇವತ್ತು ಇಂಟರ್ನ್ಯಾಷನಲ್ ಸ್ಮಾರಕ ಮಾಡಿದ್ರು, ಮಾನ್ಯುಮೆಂಟ್ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟೂರು ಯಾವೂರು? ಮಧ್ಯಪ್ರದೇಶದಲ್ಲಿ ಮಹು ಅಂತ ಒಂದು ಮಿಲಿಟರಿ ಕ್ಯಾಂಪ್ ಇದೆ, ಅಲ್ಲಿ ಹುಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ನರೇಂದ್ರ ಮೋದಿ ಅವರು ಈ ಹಿಂದಿನ ಯಾವ ಪ್ರಧಾನಮಂತ್ರಿನೂ ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಟ ಆಡ್ತಾ ಇದ್ದಂತ, ನಿದ್ದೆ ಮಾಡ್ತಾ ಇರ್ತಕ್ಕಂತ ತೊಟ್ಲಿಗೆ ನಮಸ್ಕಾರ ಮಾಡಿ ಅಲ್ಲಿ ಇವತ್ತು ಇಂಟರ್ನ್ಯಾಷನಲ್ ಮಾನ್ಯುಮೆಂಟ್ ಮಾಡಿದ್ದಾರೆ. ಯಾವ ಪ್ರಧಾನಿ ಮಾಡಿದ್ರೆ ಹೇಳ್ರಿ? ಗೊತ್ತಿಲ್ವಾ ಅವ್ರಿಗೆ? ಅಂಬೇಡ್ಕರ್ ಅಂದ್ರೆ ಗೊತ್ತಿಲ್ವಾ ಹಿಂದಿನ ಪ್ರಧಾನಿಗಳಿಗೆ? ನನ್ನ 100 ಭಿನ್ನಾಭಿಪ್ರಾಯಗಳಿರಲಿ ಮೋದಿ ಅವರ ಜೊತೆಗೆ, ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಮಟ್ಟಕ್ಕೆ ತಗೊಂಡೋದಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನ ನರೇಂದ್ರ ಮೋದಿ ಅವರು ಮಾಡಿದರೆ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರನ ಅರ್ಥ ಮಾಡ್ಕೊಂಡು, ಯಾವ ಪ್ರಧಾನಮಂತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಗೌರವ ಕೊಟ್ಟು ಸಂವಿಧಾನ ದಿನಾಚರಣೆನ ಆಚರಣೆ ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಅದನ್ನು ಮಾಡಿದ್ರು. ನವೆಂಬರ್ 26ನೇ ತಾರೀಕು, ನವೆಂಬರ್ 26 ಸಂವಿಧಾನವನ್ನ ಭಾರತ ದೇಶ ಒಪ್ಪಿಕೊಂಡಂತ ದಿನ ಅದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ರಾಷ್ಟ್ರಪತಿ ಅವತ್ತು ಸಂವಿಧಾನದ ಅಂತಿಮ ರೂಪವನ್ನ ಕೈಗೆ ತಗೊಂಡು ಸ್ವೀಕಾರ ಮಾಡಿದಂತ ದಿನಕ್ಕೆ ಸಂವಿಧಾನ ದಿನಾಚರಣೆ ಅಂತೇಳಿ ನರೇಂದ್ರ ಮೋದಿ ಅವರು ಸಂವಿಧಾನ ದಿನಾಚರಣೆ ಕಳೆದ 3 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಇವೆಲ್ಲ ಗೊತ್ತಿರ್ಲಿಲ್ವಾ ಹಿಂದಿನವ್ರಿಗೆ? ಪ್ರಧಾನಿಗಳು ಗೊತ್ತಿರ್ಲಿಲ್ವಾ? ರಾಷ್ಟ್ರಪತಿಗಳು ಗೊತ್ತಿರ್ಲಿಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತ್ಯ ಭೂಮಿಯ ಅವರ ಮಹಾಪರಿನಿರ್ವಾಣ ಆದಂತ ಸಮಾಧಿ ಜಾಗ ಕೊಟ್ಟಿಲ್ಲ ಈ ದೇಶ. ಸಮುದ್ರದ ಬಾಂಬೆಯ ಕಕ್ಕಸ್ ನೀರು ಬರ್ತಕ್ಕಂಥ ಜಾಗಕ್ಕೆ ಜಾಗ ಕೊಟ್ಟರು ಅಂತ ಪಾಪಿ ದೇಶ ಇದೆ. ಇವತ್ತು
ಇದೇ ನರೇಂದ್ರ ಮೋದಿ ಮತ್ತು ವಾಜಪೇಯಿ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಮದಾಸ್ ಅಠವಾಲೆ ಅವರು ಕೇಂದ್ರ ಸಚಿವರಿದ್ದಾರೆ. ಅವರ ಹೋರಾಟದಿಂದ ಇವತ್ತು 13 ಎಕರೆ ಬಾಂಬೆಯಲ್ಲಿ 13 ಎಕರೆ ಜಮೀನು ಕೊಟ್ಟು ಅದನ್ನ ಅಂತಾರಾಷ್ಟ್ರೀಯ ಸ್ಮಾರಕವನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಸಾಧ್ಯ ಆಗ್ತಾ ಇರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತಃಶಕ್ತಿಯನ್ನು ಅರ್ಥ ಮಾಡ್ಕೊಂಡಿದ್ದಾದ್ಮೇಲೆ. ಭಾರತ ದೇಶದ ಜಾತಿವಾದಿ ಸಮಾಜ ಹೋಗುತ್ತೆ. ಜಾತಿ ಯಾವಾಗ ಅಂತ ಹೇಳಿದ್ರೆ, ಈ ಸಮಾಜದ ಕಟ್ಟ ಕಡೆಯ ಜನ ಯಾವತ್ತು ನಾವು ಬೇರೆ ಜನರ ಜೊತೆಗೆ ಒಟ್ಟಿಗೆ ಇದ್ದೀವಿ ಅಂತೇಳಿ ತೀರ್ಮಾನ ಮಾಡ್ತಾರೋ ಅವತ್ತು ಪ್ರಬುದ್ಧ ಭಾರತ ನಿರ್ಮಾಣ ಆಗುತ್ತೆ. ಅಲ್ಲಿವರೆಗೂ ಬಹಿಷ್ಕೃತ ಭಾರತನೇ ರವೀಶ್ ಅವರ ಇದು. ಪ್ರಬುದ್ಧ ಭಾರತ ನಿರ್ಮಾಣ ಆಗೋದು ಯಾವಾಗ ಅಂತ ಹೇಳಿದ್ರೆ, ಕಟ್ಟ ಕಡೆಯ ಜನ ಗಟ್ಟಿಯಾಗಿ ಬೇರೆ ಜಾತಿಯವರ ಜೊತೆ ನಿಂತು ನಾವು ನಿಮ್ಮ ಸಮಾನರಿದ್ದೀವಿ ಅಂತ ಹೇಳ್ತೇವೆ, ಅವತ್ತು ಪ್ರಬುದ್ಧ ಭಾರತ ಆಗತ್ತಾ. ಅಲ್ಲಿವರೆಗೂ ಇದು ಬಹಿಷ್ಕೃತ ಭಾರತ. ಹೀಗಾಗಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾಂಡಿತ್ಯವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಸಂವಿಧಾನವನ್ನು ನಾವು ಅರ್ಥ ಮಾಡ್ಕೋಬೇಕು. ಸಂವಿಧಾನ ಎಷ್ಟು ಜನ ಶಾಸಕರು, ಎಷ್ಟು ಜನ ಮಂತ್ರಿಗಳು, ಎಷ್ಟು ಜನ ಪ್ರಧಾನಮಂತ್ರಿಗಳು, ಎಷ್ಟು ಜನ ರಾಷ್ಟ್ರಪತಿಗಳು ಅದನ್ನ ಅರ್ಥ ಮಾಡ್ಕೊಂಡಿದಾರ ಗೊತ್ತಿಲ್ಲ. ಸಂವಿಧಾನ ಆಚರಣೆಗೆ ಬಂದಿದ್ದಾದ್ಮೇಲೆ ಅದರ ಮಹತ್ವ ಏನು ಅಂತ ಅರ್ಥ ಆಗಿದೆ. ಅದಕ್ಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿರ್ತಕ್ಕಂಥ ರಾಜಕೀಯ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಅವರೇ ಸಂಸ್ಥಾಪನೆ ಮಾಡಿರ್ತಕ್ಕಂಥ ಸಮತಾ ಸೈನಿಕ ದಳ, ಅವರೇ ಸ್ಥಾಪನೆ ಮಾಡಿರ್ತಕ್ಕಂಥ ಪುನರುಜ್ಜೀವನ ಮಾಡಿದಂತ ಬೌದ್ಧ ಧರ್ಮದ ಅನುಯಾಯಿಗಳಾಗಿ ಈ ಸಂವಿಧಾನದ ಪ್ರಸ್ತಾವನೆಯ ಪಠಣ ಮಾಡಬೇಕು ನಾವೆಲ್ಲರೂ. ಪ್ರತಿ ಮನೆಯಲ್ಲೂ ನಿಮ್ ಮಗು ಕೊಡ್ರಿ, ಬೆಳಗ್ಗೆ ಇದನ್ನು ಓದಿ ನೀವು ಸ್ಕೂಲ್ಗೆ ಹೋಗ್ರಿ ಅಂತ ಹೇಳಿ. ಓದಿರಂತ ಕಲಿತಂತವ್ರಿದ್ರೆ ಅವ್ರು ನೀವು ಓದಿ ನೀವು ನಿಮ್ ಮುಂದಿನ ಕೆಲಸಕ್ಕೆ ಹೋಗಿ. ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಸಂವಿಧಾನದ ಪ್ರಸ್ತಾವನೆಯ ವಿಷಯವನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಸಮಾಜ ಪರಿವರ್ತನೆ ಆಗೋದ್ರಲ್ಲಿ 100 ವರ್ಷ ಬೇಕಾಗಿಲ್ಲ, 100 ದಿನ ಸಾಕು. ಇವತ್ತು ಅಂತ ಮಹಾಪರಿವರ್ತನೆ ಈ ದೇಶದಲ್ಲಿ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನೀವು ಇಲ್ಲಿ ಸೇರಿದಿರಿ. ಎಲ್ಲರೂ ಕೂಡ ಇದನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಕೊಟ್ಟಿದ್ದೇವೆ, ಎಲ್ರಿಗೂ ಒಂದೊಂದು ಕಾಪಿ ಕೊಟ್ಟಿದ್ದೀವಿ. ಇದನ್ನ ಹಂಚ್ತಾ ಇದೀವಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಹಂಚ್ತಾ ಇದೀವಿ. ನಾವು ಎಲ್ಲೆಲ್ಲಿ ಸಭೆ ಮಾಡ್ತೀವೋ ಅಲ್ಲೆಲ್ಲ ಕೂಡ ಇದನ್ನ ಹಂಚೋದು. ಸಂವಿಧಾನ ಪ್ರಸ್ತಾವನೆ ಅಂದ್ರೆ ಏನು? ಇಡೀ ಸರ್ಕಾರ, ರಾಜ್ಯ ಸರ್ಕಾರದಿಂದ ಹಿಡಿದು ಗ್ರಾಮ ಪಂಚಾಯತಿ ಸರ್ಕಾರದವರೆಗೂ ಇವತ್ತು ಈ ಸಂವಿಧಾನದಲ್ಲಿ ನಿಂತಿರೋದು. ಸಮಾಜಕ್ಕೆ ನೀವು ಭೀಮಾಬಾಯಿ ಸಂಘದ ಹೆಸರಲ್ಲಿ ಈ ಸಂವಿಧಾನವನ್ನ ಅರ್ಥ ಮಾಡಿಸಿದ್ರೆ ನಿಮ್ಮ ಮನೆಗಳಲ್ಲಿ ನೀವು ಸಾರ್ಥಕ ಆಗ್ಬಿಡ್ತೀವಿ. ಸೊ ಆ ನಿಟ್ಟಿನಲ್ಲಿ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಇನ್ನು ಇಲ್ಲಿ ಮಾತಾಡುವಂತವ್ರು ಇದ್ದಾರೆ. ಸಂವಿಧಾನದ ಪ್ರಸ್ತಾವನೆಯನ್ನ ಪಠಣ ಮಾಡಿ ನಾನು ಮಾತನ್ನ ಮುಗಿಸ್ತೀನಿ. ಆಗ್ಬೋದಲ್ಲ? ವೇದಿಕೆಯಲ್ಲಿ ಇರುವಂತವ್ರೆಲ್ಲರೂ ಕೂಡ ದಯಮಾಡಿ ಎಲ್ಲರೂ ಎದ್ ನಿಂತ್ಕೊಳ್ರಿ. ನೀವ್ ಎದ್ ನಿಂತ್ಕೊಳ್ರಿ, ಎದ್ ನಿಂತ್ಕೊಳ್ರಿ. ನಾನು ಹೇಳ್ದಂಗೆ ಹೇಳ್ರಿ. ನಾನೇ ಹೇಳ್ತೀನಿ ರೀ, ಮೈಕಿದೆ ನನ್ನ ಕೈಯಲ್ಲಿ. ನಾನು ಹೇಳ್ದಂಗೆ ಹೇಳ್ಬೇಕು. ಹೇಳ್ತೀರಾ ಎಲ್ರು? ಎಲ್ರು ಕೈ ಮುಂದೆ ಮಾಡ್ರಿ. ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೀರಿ. ನೀವೆಲ್ಲರೂ ಕೂಡ ವಾಗ್ದಾನ ಮಾಡ್ತಾ ಇದ್ದೀರಿ, ಪ್ರತಿಜ್ಞೆ ಮಾಡ್ತಾ ಇದ್ದೀರಿ. ನಾವು ಸಂವಿಧಾನವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ, ಸಂವಿಧಾನವನ್ನ ಅನುಷ್ಠಾನ ಮಾಡಕ್ಕೆ ನಾವೆಲ್ಲರೂ ತಯಾರಾಗಿದ್ದೀವಿ ಅಂತೇಳಿ. ಒಪ್ಪಿಗೆನಾ? ಬೇಡ ಅಂದ್ರೆ ಬೇಡ ಅಂದ್ಬಿಡ್ತೀನಿ. ಬೇಕಾ ಬೇಡ? ಎಲ್ರು ಕೈ ಮಾಡಿ ಹಿಂಗೆ ನಾನು ಹೇಳ್ದಂಗೆ ಹೇಳಿ. ಈಗ ದಯಮಾಡಿ ಎಲ್ರು ಕೂಡ ಗೆಸ್ಟ್ಗಳು ಸೇರಿ, ಭಾರತದ ಪ್ರಜೆಗಳಾದ ನಾವು ಕೇಳಬೇಕು. ನಮ್ ಕೇಳ್ಬೇಕು, ನೀವು ಹೇಳೋದು ಊರಿಗೆ ಕೇಳಬೇಕು. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲ ಪ್ರಜೆಗಳಿಗೆ ಈ ಕೆಳಗಿನ ಹಕ್ಕುಗಳಾದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ
ಅಭಿವ್ಯಕ್ತಿ ನಂಬಿಕೆ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಗಳನ್ನು ದೊರಕಿಸಿ ವೈಯಕ್ತಿಕ ಘನತೆ ದೇಶದ ಒಗ್ಗಟ್ಟು ಮತ್ತು ಐಕ್ಯತೆಗೆ ಎಲ್ಲರಲ್ಲೂ ಭ್ರಾತೃತ್ವವನ್ನು ಪ್ರೋತ್ಸಾಹಿಸಲು ನಿರ್ಧರಿಸಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ 1949 ನವೆಂಬರ್ ಮಾಹೆಯ 26ನೇ ದಿನಾಂಕದಂದು ನಾವಾಗಿ ನಾವೇ ಈ ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಳ್ಳುತ್ತೇವೆ. ಪ್ರಬುದ್ಧ ಭಾರತ ನಿರ್ಮಾಣಕ್ಕಾಗಿ ಪಣ ತೊಡೋಣ. ವೇದಿಕೆಯಲ್ಲಿ ಹೇಳಬೇಕು, ಮಾಡಿಸಿದಾರೆ ಎಲ್ಲ ಗೊತ್ತಿಲ್ಲ. ಕಾಂಗ್ರೆಸ್ ಅಲ್ಲಿ ಇನ್ನೂ ಶುರು ಮಾಡಿಲ್ಲ, ನನ್ಗೆ ಗೊತ್ತದು. JDS ಅಲ್ಲೂ ಮಾಡಿಲ್ಲ ಇನ್ನ. ನಾನು ಹೇಳ್ತಾ ಇದ್ದೀನಿ, ಎಲ್ಲಾ ಲೀಡರ್ಗಳು ಹೇಳ್ತಾರೆ, ಈಗ ನೀವೆಲ್ಲರೂ ಮಾಡ್ಬೇಕಾಗಿರೋಂತ ಆದ್ಯ ಕರ್ತವ್ಯ ನಮ್ಮ ಧರ್ಮಕ್ಕಿರಂತ ಇದೊಂದೇ. ಒಂದೊಂದು ಜಾತಿಯವ್ರಿಗೆ ಒಂದೊಂದು ನಂಬಿಕೆ ಇರ್ತದೆ, ಅದ್ರಲ್ಲಿ ಏನು ಅಭ್ಯಂತರ ಇಲ್ಲ. ಬಸವಣ್ಣನ ಪೂಜೆ ಮಾಡೋರು ಲಿಂಗಾಯತರು ಮಾಡ್ಬೋದು, ಕೆಂಪೇಗೌಡನ ಪೂಜೆ ಮಾಡೋರು ಒಕ್ಕಲಿಗರು ಮಾಡ್ಕೋಬಹುದು, ಕನಕದಾಸನ ಪೂಜೆ ಮಾಡೋರು ಕುರುಬರು ಆಗ್ಬೋದು, ಅಂಬೇಡ್ಕರ್ನ ಮತ್ತೊಬ್ಬರನ್ನ ಪೂಜೆ ಮಾಡೋರು ಬೇರೆ ಬೇರೆ ಯಾರು ಇರ್ಬೋದು. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸಹೋದರತ್ವ ಇವ ಎಲ್ಲಿದಾವೆ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ, ಇನ್ನೆಲ್ಲೂ ಇಲ್ಲ. ಅವುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶ್ನೆ ಕೇಳ್ತಾರೆ, ಯಾವ ದೇಶದ ಕ್ರಾಂತಿಯಿಂದ ಇದನ್ನ ನೀವು ಕಾಪಿ ಮಾಡಿದ್ರಿ ಅಂತ ಕೇಳ್ತಾರೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋಂಥದ್ದು? ಇಂಥ ಸಮಾನತೆ, ನ್ಯಾಯ, ಸ್ವಾತಂತ್ರ್ಯ, ಸಹೋದರತ್ವ, ಹಿಂಗಂದ್ರೆ ಏನು ಅರ್ಥ ಆಯ್ತೇನಮ್ಮ? ನಾನು ಹೇಳಿದ್ದ ಅರ್ಥ ಆಯ್ತಾ? ಇದು ನ್ಯಾಯ ಬೇಕೋ ಬೇಡ? ನಿಮ್ಗೆ ಬೇಕೇ ಬೇಕು, ನ್ಯಾಯ ಬೇಕು ಅಂತ ಘೋಷಣೆ ಆಗ್ತೀವಿ. ಸ್ವಾತಂತ್ರ್ಯ ಬೇಕೋ ಬೇಡ? ಸಮಾನತೆ ಬೇಕೋ ಬೇಡ? ಸಹೋದರತ್ವ, ನಾವೆಲ್ಲರೂ ಒಂದೇ ಅಂತ ಹೇಳೋದು ಬೇಕೋ ಬೇಡವಾ? ಅದೇ ಸಂವಿಧಾನ, ಬೇರೆ ಇನ್ನೇನು ಅಲ್ಲ. ಬೇಡ ಅಂತ ಯಾರಾದ್ರೂ ಹೇಳಿದ್ರ? ಇಂಥ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಮೌಲ್ಯಗಳನ್ನ, ಆಶಯಗಳನ್ನ ಹೇಳಿರ್ತಕ್ಕಂಥ ಗ್ರಂಥ, ಎಲ್ಲಾ ಸಮಾಜದವರು ಒಪ್ಪಬೇಕಾಗಿರ್ತಕ್ಕಂಥ ಗ್ರಂಥ ಭಾರತದ ಸಂವಿಧಾನ. ನಿಮ್ಗೆ ಇಂಥವೆಲ್ಲ ಮೌಲ್ಯಗಳು, ಆಶಯಗಳು, ಇಂಥ ಒಳ್ಳೆ ಮಾತುಗಳು ನಿಮ್ಗೆ ಎಲ್ಲಿಂದ ಬಂತು? ಯಾವ ದೇಶದಿಂದ ಕಾಪಿ ಮಾಡಿದ್ರಿ ಅಂತ ಒಬ್ಬ ಪತ್ರಕರ್ತರ ಕೇಳ್ತಾರೆ. ಏನ್ ರಷ್ಯಾದಿಂದ ಮಾಡಿದ್ರ, ಚೈನಾದಿಂದ ಮಾಡಿದ್ರ, ಫ್ರಾನ್ಸ್ ಇಂದ ಮಾಡಿದ್ರ, ಅಮೆರಿಕದಿಂದ ಮಾಡಿದ್ರ, ಲಂಡನ್ ನಿಂದ ಮಾಡಿದ್ರ ಅಂತ ಕೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ನಿಮಿಷ ಯೋಚನೆ ಮಾಡಿ ತಟ್ಟಂತ ಹೇಳ್ತಾರೆ, ನಾನು ಯಾವ ದೇಶದ ಸಂವಿಧಾನವನ್ನು ಅನುಕರಣೆ ಮಾಡಿಲ್ಲ. ಇವೆಲ್ಲವೂ ಈ ಮಣ್ಣಿನ ಮೊದಲನೇ ಮಗ ಯಾರಂದ್ರೆ ಭಗವಾನ್ ಬುದ್ಧನ ಆಶಯಗಳನ್ನ ನಾನು ಸಂವಿಧಾನದಲ್ಲಿ ಅಳವಡಿಸಿದ್ದೀನಿ ಅಂತ ಹೇಳಿ ಹೇಳ್ತಾರೆ. ಭಗವಾನ್ ಬುದ್ಧ ದೇವರಲ್ಲ, ಆತ ಈ ಸಮಾಜದ ಸುಧಾರಕ, ಮೊಟ್ಟ ಮೊದಲನೇ ಸುಧಾರಕ. ಅದಾದ್ಮೇಲೆ ಇವತ್ತು ಕಾವಿ ಬಟ್ಟೆ ತೊಟ್ಟಿರ್ತಕ್ಕಂಥವ್ರೆಲ್ಲರೂ ಕೂಡ ಅದೇ ದಾರಿಯಲ್ಲಿ ಇರುವಂತವ್ರು. ಯಾರಾದ್ರೂ ಕೆಟ್ಟದ್ದು ಹೇಳ್ತಾರ? ಮಾಡೋದು ಬೇರೆ. ಅದು ಬುದ್ಧ ಹಾಗಲ್ಲ, ಅಂಬೇಡ್ಕರ್ ಹಾಗಲ್ಲ, ಹೇಳಿದ್ದನ್ನೇ ಮಾಡೋದು. ಒಳ್ಳೇದನ್ನೇ ಹೇಳಿದ್ರೆ ಒಳ್ಳೇದನ್ನೇ, ಕೆಟ್ಟದ್ದಂತೂ ಪ್ರಶ್ನೆ ಬರೋದು. ಹೀಗಾಗಿ ನಮ್ಮ ಸಂವಿಧಾನದ ಇಂಗ್ಲಿಷ್ ಅಲ್ಲಿರೋದನ್ನ ಕನ್ನಡಕ್ಕೆ ನಾವೇ ಟ್ರಾನ್ಸ್ಲೇಟ್ ಮಾಡಿದ್ವಿ. ಎಲ್ಲರೂ ಬಹಳ ಚೆನ್ನಾಗಿದೆ ಅಂತ ಹೇಳಿ ಇದನ್ನ ಎಲ್ಲರೂ ಪ್ರಿಂಟ್ ಮಾಡ್ತಾ ಇದ್ದಾರೆ. ನೀವ್ ಎಲ್ಲೆಲ್ಲಿ ಹೋಗ್ತೀರೋ, ಯಾವ ಊರಿಗೆ ಹೋಗ್ತೀರೋ ಒಂದೊಂದು ಕಾಪಿ ಕೊಟ್ಟು ನೀವೇ ಪ್ರಿಂಟ್ ಮಾಡ್ರಿ. ನಿಮ್ ಸಂಘದ ಹೆಸರು ಕೆಳಗೆ ಹಾಕಳಿ ಪ್ರಕಟಣೆ ಅಂತ. ಯಾವುದು? ಭೀಮಾಬಾಯಿ ಸ್ವಸಹಾಯ ಸಂಘ ಅಂತೇಳಿ ಅರ್ಕೆರೆ ಅಂತ ಹಾಕಿ ಪ್ರಚಾರ ಆಗ್ತದೆ ಈ ಸಂಘ. ಎಲ್ಲ ಹಳ್ಳಿ ಮನೆ ಕೊಡ್ರಿ. ಇದಕ್ಕೇನು ಜಾತಿ ಭೇದ ಇಲ್ಲ, ಏಕೆ ಏಡಿಗಳೇ ಮಾಡ್ಬೇಕಂತ ಏನಿಲ್ಲ. ಒಕ್ಕಲಿಗರು ಮಾಡ್ಬೋದು, ಲಿಂಗಾಯತರು ಮಾಡ್ಬೋದು, ಬ್ರಾಹ್ಮಣರು ಮಾಡ್ಬೋದು, ಮುಸಲ್ಮಾನರು, ಕ್ರೈಸ್ತರು, ಕುರುಬರು ಎಲ್ಲರೂ ಮಾಡ್ಬೋದು. ಅದೇ ಕೆಲಸನೇ ಭೀಮಾಬಾಯಿ ಸಂಘ ಮಾಡ್ಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಕೂಡ ನಾನು ಪ್ರೀತಿಯಿಂದ, ಬಹಳ ಸ್ಫೂರ್ತಿಯಿಂದ, ಪ್ರೀತಿಯಿಂದ, ಅದ್ದೂರಿಯಿಂದ ಇರುವಂತದ್ದು 17 ಜನ ಇದ್ರು ಕೂಡ 17,000ಗಿಂತ ಏನು ಕಡಿಮೆ ಇಲ್ಲ ರೀತಿಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ರೆ ಆ ಮಹಿಳೆಯರಿಗೆ, ಭೀಮಾಬಾಯಿ ಸಂಘದ ಮಹಿಳೆಯರಿಗೆ ನಾನು, ಇಂದಿರಮ್ಮ ಇದಿರಲ್ಲ,
ಒಂದು 2 ಸಲ ದಿನಕ್ಕೆ ಫೋನ್ ಮಾಡ್ತಾ ಇದೀಯ ನೀನು ನಮ್ಗೆ, ಬರ್ತೀನೋ ಇಲ್ಲ ಅಂತ ಡೌಟ್ ಪಾಪ. ಮಂಜುಳಾ 2 ಸಲ ಹೊಸಳ್ಳಿಯಿಂದ. ನಿನ್ನ ಹೆಸರೇನಮ್ಮ? ಹೊಸಪಾಳ್ಯ. ನೀನು ಫೋನ್ ಮಾಡು, ನಾನು ನಿಮ್ಮೂರ್ಗೂ ಬರ್ತೀನಿ, ಓಕೆನಾ? ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಅಭಿನಂದಿಸಿ. ಭಗವಾನ್ ಬುದ್ಧ, ಮಹಾತ್ಮ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಬಸವಣ್ಣ, ಇವರೆಲ್ಲರೂ ನಮ್ಮ ಆದರ್ಶಗಳೇ. ನಾವು ಬ್ರಾಹ್ಮಣನ ವಿರೋಧ ಮಾಡ್ತೀವಿ, ತಪ್ಪು. ಬ್ರಾಹ್ಮಣರಲ್ಲಿ ಇಲ್ಲಿ ನಿಮ್ಮ ಕರಪತ್ರದಲ್ಲಿ ಒಂದು ಫೋಟೋ ಹಾಕಿದ್ರಿ, ಕುದ್ಮುಲ್ ರಂಗಾರಾವ್ ಅಂತೇಳಿ. ಮಂಗಳೂರಲ್ಲಿ ದಲಿತರ ವಿದ್ಯಾಭ್ಯಾಸಕ್ಕಾಗಿ 2,000 ಎಕರೆ ಭೂಮಿ ದಾನ ಮಾಡಿರ್ತಕ್ಕಂಥ ಶ್ರೇಷ್ಠ ಸುಧಾರಕ. ಇಲ್ಲಿ ಫೋಟೋಗಳು ಹಾಕಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಎಲ್ಲಾ ಜಾತಿಗಳು ಸಮಾನತೆ ಬರಬೇಕು ಅಂತ ಹೇಳಿ ತನ್ನ ವಿಧಾನಸಭೆಯಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡಂತ ಮಹಾತ್ಮ. ಆ ರೀತಿ ಎಲ್ಲರ ಇಲ್ಲಿ ಹೋರಾಟಗಾರರು ಫೋಟೋಗಳಿದೆ. ಎಲ್ಲವನ್ನೂ ನೀವು ನಿಮ್ಮ ಮಾದರಿಯಾಗಿ ಸ್ವೀಕರಿಸಿ ಈ ಸಂಘಕ್ಕೆ ಒಳ್ಳೇದಾಗ್ಲಿ. ಇಂಥ ಕಾರ್ಯಕ್ರಮಗಳು ವರ್ಷಕ್ಕೆ ಒಂದೇ ಎಲ್ಲಾದ್ರೂ ಮಾಡ್ರಿ. ಮೇನ್ ನೀವು ಸಮಾಜಕ್ಕಿಂತವನ್ನೆಲ್ಲ ಕರೆಸ್ಕೊಂಡು ಜ್ಞಾನೋದಯ ಆಗುತ್ತೆ. ಬುದ್ಧ, ಅಂಬೇಡ್ಕರ್ ಅಂದ್ರೆ ಜ್ಞಾನ ಬೇರೆ ಇನ್ನೇನು ಅಲ್ಲ. ನೀವು ಸಂಪಾದನೆ ಮಾಡತಕ್ಕಂತ ಆಸ್ತಿ ಉಳಿಯಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಪಾದನೆ ಮಾಡಬಹುದಿತ್ತು ಅಂದ್ರೆ ಜಗತ್ತನ್ನೇ ಗೆಲ್ಲಬಹುದಿತ್ತು. ಆದ್ರೆ ಅವರು ಸಂಪಾದನೆ ಮಾಡಿರುವಂತದ್ದು ಜ್ಞಾನ ಒಂದೇ. ವಿಶ್ವಜ್ಞಾನಿ ಆಗಿದ್ದು ಬುದ್ಧ, ಮೊಟ್ಟ ಮೊದಲನೇ ವಿಶ್ವಜ್ಞಾನಿ. 2ನೇ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದನ್ನ ನಿಮ್ಮ ಮನೆ ತುಂಬಾ ಕತ್ತಲು ಹೋಗುತ್ತೆ, ಬೆಳಕು ಬರುತ್ತೆ ಅಷ್ಟೇ. ಜ್ಞಾನ ಅಂದ್ರೆ ಕತ್ತಲೋಗಿ ಬೆಳಕು ಬರ್ಸ್ಕೊಳ್ಳೋದು ಪ್ರತಿ ಕುಟುಂಬದಲ್ಲೂ. ಅದಾಗ್ಲಿ ಅಂತೇಳಿ ನಿಮ್ ಮೂಲಕ ಆಶಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.